ಜಾನಪದ ಕ್ರೀಡೆ ಕಂಬಳವು ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡ ಕ್ರೀಡೆಯಾಗಿದ್ದು ಹೆಚ್ಚಿನ ಯುವಕರು ಈ ಕ್ರೀಡೆಯ ಕಡೆಗೆ ಒಲವನ್ನು ತೋರಿಸುತ್ತಿದ್ದಾರೆ. ಅದರಂತೆ ಕಂಬಳ ಅಕಾಡೆಮಿಯ ವತಿಯಿಂದ ಸೆಪ್ಟೆಂಬರ್ 19ರಂದು ನಡೆಯುವ ಪ್ರಸಕ್ತ ಸಾಲಿನ ಓಟಗಾರ ತರಬೇತಿ ಶಿಬಿರಕ್ಕೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯು ಕಡಲಕೆರೆ ನಿಸರ್ಗಧಾಮದಲ್ಲಿರುವ ಕೋಟಿ ಚೆನ್ನಯ್ಯ ಕಂಬಳದ ಕರೆ ಹಾಗೂ ಸೃಷ್ಟಿ ಸಭಾಂಗಣದಲ್ಲಿ ನಡೆಯಿತು. ಕಂಬಳ ಓಟಗಾರರ 6ನೇ ವರ್ಷದ ಶಿಬಿರವು ಇದಾಗಿದ್ದು, ಮೊದಲ ಶಿಬಿರವು ಶಿರ್ಲಾಲಿನಲ್ಲಿ ನಡೆದಿದ್ದು, ಅದರಲ್ಲಿ 100ರಷ್ಟು ಶಿಬಿರಾರ್ಥಿಗಳು ಭಾಗವಹಿಸಿದ್ರು. ಆ ಶಿಬಿರದಲ್ಲಿ ಶಿಬಿರಾರ್ಥಿಯಾಗಿ ಭಾಗವಹಿಸಿ ತರಬೇತಿಯನ್ನ ಪಡೆದಿದ್ದ ಮಿಜರು ಅಶ್ವತ್ಪುರ ಶ್ರೀನಿವಾಸ್ ಗೌಡರು ಇಂದು ಕಂಬಳದ ಓಟಗಾರರಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವುದಲ್ಲದೆ ಕಂಬಳ ಕ್ರೀಡೆಯನ್ನ ತಿರುಗಿ ನೋಡುವಂತೆ ಮಾಡಿರುವುದು ಗಮನಾರ್ಹ. ಆಯ್ಕೆ ಪ್ರಕ್ರಿಯೆಯು ಕೋವಿಡ್ ಮುಂಜಾಗ್ರತಾ ಕ್ರಮದೊಂದಿಗೆ ವೈದ್ಯಕೀಯ ತಪಾಸಣೆ ನಡೆಸಲಾಯಿತು. ಅಭ್ಯರ್ಥಿಗಳಿಗೆ ದೈಹಿಕ ದೃಢತಾ ಪರೀಕ್ಷೆ, ಓಟ ಹಾಗೂ ಜಿಗಿತ ಕ್ರೀಡೆಗಳಲ್ಲಿ ಸ್ಪರ್ಧೆ ನಡೆಸಿ 100 ಮಂದಿ ಅಭ್ಯರ್ಥಿಗಳನ್ನು ಮುಂದಿನ ಹಂತಕ್ಕೆ ಆಯ್ಕೆ ಮಾಡಲಾಯಿತು. ಕಂಬಳ ಅಕಾಡೆಮಿಯ ಸಂಚಾಲಕ ಗುಣಪಾಲ್ ಕಡಂಪ ಅವರು ಮಾತನಾಡಿ, ನಮ್ಮ ನಿರೀಕ್ಷೆಗೂ ಮೀರಿ 219 ಮಂದಿ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರಲ್ಲಿ 100 ಮಂದಿಯನ್ನ ಆಯ್ಕೆ ಮಾಡಿ ಸೆಪ್ಟೆಂಬರ್ 14ರಂದು ನಡೆಯುವ ಇನ್ನೊಂದು ಹಂತದ ಆಯ್ಕೆ ಪ್ರಕ್ರಿಯೆಯಲ್ಲಿ ಆಯ್ದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. 16 ವಿಧಗಳಲ್ಲಿ ಅವರನ್ನ ರಾಷ್ಟ್ರೀಯ ಅಥ್ಲೆಟಿಕ್ಸ್ ಕೋಚ್ಗಳನ್ನು ಪರೀಕ್ಷಿಸಿ ಅಂತಿಮವಾಗಿ ತರಬೇತಿ ಶಿಬಿರಕ್ಕೆ 30 ಮಂದಿ ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡಲಿದ್ದೇವೆ. ಮೆರಿಟ್ಗೆ ಅನುಗುಣವಾಗಿ ಪಾರದರ್ಶಕ ರೀತಿಯಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಪಾರದರ್ಶಕತೆಗೋಸ್ಕರ ಲೇಸರ್ ತೀರ್ಪು ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಎಂದರು. ಶಿಕ್ಷಕ ಇಲಾಖೆಯ ವತಿಯಿಂದ ಡಾಕ್ಟರ್ ಮೋಹನ್ ಆಳ್ವ ಅವರು ಅವರನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಸ್ಥಳೀಯರಾದಂಥ ನವೀನ್ ಅಂಬೂರಿ ಅವರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಎಲ್ಲ ರೀತಿಯಿಂದಲೂ ಕೂಡ ಪಾರದರ್ಶಕತೆ ಬೇಕು. ಅವರಿಗೆ ಬೇಕಾದಂತಹ ತಜ್ಞರಿಂದ ತರಬೇತಿಯನ್ನು ಕೊಡಿಸಿ, ಎಲ್ಲ ಅಂದರೆ ಕಂಬಳದ ಕೋಣಗಳನ್ನು ಸಾಕುವುದರಿಂದ ಬೇರೆಯವರ ತರಬೇತಿ, ಓಟದಲ್ಲಿ ಹೇಗೆ ತಯಾರು ಮಾಡಬೇಕು ಅಂತ ಬೇರೆ ತರಬೇತಿ, ಯೋಗಕ್ಕೆ ಬೇರೆ ತರಬೇತಿ, ವ್ಯಕ್ತಿತ್ವ ವಿಕಸನದಿಂದ ಹಿಡಿದು ಆಹಾರ ಪದ್ಧತಿಯಿಂದ ಹಿಡಿದು ಕಂಬಳದ 6 ವಿಧದ ಹಗ್ಗ ನೇಯುವಂತಹ, ಬೆತ್ತ ನೇಯುವಂತಹ ಎಲ್ಲ ತರಬೇತಿಗಳನ್ನು ನಾವಿಲ್ಲಿ ಕೊಡ್ತೇವೆ. ಅದರೊಟ್ಟಿಗೆ ಮರ ಬಿಗಿಯುವ ತರಬೇತಿಯನ್ನು ಕೊಡ್ತೇವೆ. ಅಡ್ಡಹಲಿಗೆ ಮತ್ತು ಕಣಹಲಿಗೆಯ 2 ವಿಭಾಗದಲ್ಲಿಯೂ ಕೂಡ ಓಡಿಸುವವರಿಗೆ ಕೋಣಗಳು ನಮಗೆ ಸಿಕ್ಕಿದರೆ, ಕೆಲವರು ಓಟಗಾರರು ಬೇಕು, ಕೋಣ ಕೊಡಲಿಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ಹಾಗೆ ಸಿಕ್ಕಿದರೆ ಅವರಿಗೂ ತರಬೇತಿಯನ್ನು ಕೊಡಬೇಕು. ಆಮೇಲೆ 5 ಜನ ಹುಡುಗಿಯರನ್ನು, ಅಂದರೆ ಇದರಲ್ಲಿ ವಿಶೇಷವಾದ ಆಸಕ್ತಿ ಇದ್ದವರನ್ನು ಕಳಿಸಲಿಕ್ಕೆ ಅವರ ಪೇರೆಂಟ್ಸ್ ಮುಂದೆ ಬಂದಿದ್ದಾರೆ. ಅವರಿಗೆ ಪ್ರತ್ಯೇಕವಾದಂಥ ದಿವಸಗಳನ್ನು ನಿಗದಿ ಮಾಡಿ ಆಯ್ಕೆ ಪ್ರಕ್ರಿಯೆಯನ್ನು ನಾವು ಮಾಡ್ತೇವೆ. ಅವರೊಟ್ಟಿಗೆ ಅವರ ಪೇರೆಂಟ್ಸ್ ಇರಬೇಕು ಇಲ್ಲಿ ಶಿಬಿರದಲ್ಲಿ. ಅದನ್ನು ಹೇಗೆ ಅಂತೇಳಿ ಮುಂದಿನ ದಿವಸಗಳಲ್ಲಿ ನಿರ್ಣಯ ಮಾಡ್ತೀವಿ. ಯಾಕಂದರೆ ಇದು ಮೊದಲನೇ ಬಾರಿ ಇದು ನಡೀತಾ ಇರುವಂಥದ್ದು. ಮೂಡುಬಿದಿರೆಯೂ ಕೂಡ ಮೊದಲನೇ ಬಾರಿ ಇದು 6ನೇ ವರ್ಷದ ಶಿಬಿರ. ಇಲ್ಲಿ 1ನೇ ವರ್ಷದ ಮೊದಲನೇ ಶಿಬಿರ ನಮ್ಮ ಕಾರ್ಕಳ ತಾಲೂಕಿನ ಶಿರ್ಲಾಲ್ನ 4 ನರಸಿಂಹರಾವ್ ಪ್ರೌಢಶಾಲೆಯಲ್ಲಿ ನಡೆಯಿತು. ಇನ್ನು ಈ ಶಿಬಿರಕ್ಕೆ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಚಾಲನೆಯನ್ನ ನೀಡಿದರು. ಕಂಬಳ ಅಕಾಡೆಮಿಯ ಸಂಚಾಲಕ ಗುಣಪಾಲ್ ಕಡಂಬ, ಕೊಳಕೆ ಇರುವತ್ತೂರು ಭಾಸ್ಕರ್ ಕೋಟ್ಯಾನ್, ಕಂಬಳ ಅಕಾಡೆಮಿಯ ನಿರ್ದೇಶಕ ಸುರೇಶ್ ಕೆ ಪೂಜಾರಿ, ಬಂಟ್ವಾಳ ಮಹಾಕಾಳಿಬೆಟ್ಟು ಸೀತಾರಾಮ್ ಶೆಟ್ರು, ಸರಪಾಡಿ ಜಾನ್ ಸಿರಿಲ್ ಡಿಸೋಸಾ ಮತ್ತಿತರರು ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದಿರೆ.